ಬಿಜೆಪಿಯ ಕೆಲವು ತಪ್ಪುಗಳಿಂದ ರಾಜ್ಯದಲ್ಲಿ ಪಕ್ಷಕ್ಕೆ ಈ ಸ್ಥಿತಿ ಬಂದಿದೆ, ಅಧಿಕಾರವನ್ನು ಕಳೆದುಕೊಂಡಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅನೈತಿಕವಾದುದು ಎಂದು ಹಿರಿಯೂರಿನ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ತುರುವೇಕೆರೆಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರುವ ಡಿಟಿ ಶ್ರೀನಿವಾಸ್ ಇವರ ಪರವಾಗಿ ಮತಯಾಚಿಸಲು ಆಗಮಿಸಿದ್ದೇನೆ. ಇಲ್ಲಿ ಬೆಂಬಲ ಕಾಂತರಾಜು ಇವರಲ್ಲಿ ಮಾತನಾಡಿದ್ದೀನಿ. ಇವರು ಸಂಪೂರ್ಣ ಬೆಂಬಲ ಇದೆ ಎಂದು ತಿಳಿಸಿದ್ದಾರೆ. ಈ ಹಿಂದೆ ಶ್ರೀನಿವಾಸ್ ಇವರು ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 2ನೇ ಸ್ಥಾನ ಪಡೆದಿದ್ದರು. ಈಗ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀನಿ. ಎಲ್ಲ ಶಿಕ್ಷಕರು ಬೆಂಬಲ ನೀಡುವಂತೆ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್, ಕೊಳಾಲ ನಾಗರಾಜ್, ಉಪಾಧ್ಯಕ್ಷ ರೇಣುಕಾರಾಧ್ಯ, ಕಾರ್ಯದರ್ಶಿ ನಂಜನಪ್ಪ, ಸಿಎಸ್ ಮೂರ್ತಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹನುಮಂತಯ್ಯ, ಶಶಿಶೇಖರ್, ಹೆಗೇರಿವ ನರಸಿಂಹಯ್ಯ, ಪ್ರಕಾಶ್, ಗವಿರಂಗಯ್ಯ, ಮಹೇಂದ್ರ, ಶ್ರೀನಿವಾಸ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನ್ಯಾಯಯುತವಾದಂಥ ಬೇಡಿಕೆ ಅವರು ಕೇಳ್ತಾ ಇರುವಂಥದ್ದು, ನಮ್ಮನ್ನು ಸ್ಯಾಲ್ರಿಯನ್ನು ಜಾಸ್ತಿ ಮಾಡಿ ಮತ್ತು ರೆಗ್ಯುಲರ್ ಆಗಿ ನಮ್ಮನ್ನು ಕನ್ಸಿಡರ್ ಮಾಡಿ ಅಥವಾ ಕಾಲ್ಫರ್ ಮಾಡಿದಾಗ ನಮಗೆ ಇಂದಿಷ್ಟು ಪರ್ಸೆಂಟೇಜನ್ನು ನಿಗದಿ ಮಾಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವರ ಬೇಡಿಕೆ ನ್ಯಾಯಯುತವಾಗಿದೆ. ಸರ್ಕಾರ ಬಹುಶಃ ಸಮಯ ಅವಕಾಶ ತಗೊಂಡು ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೆ ಅನ್ನೋಂಥ ವಿಶ್ವಾಸ ಇದೆ. ನಾವು ಕೂಡ ಮುಖ್ಯಮಂತ್ರಿಗಳ ಜೊತೆ ಈ ವಿಷಯಕ್ಕಾಗಿ ಮತ್ತು ಮಂತ್ರಿಗಳ ಜೊತೆ ಸಂಬಂಧಪಟ್ಟಂಥ ಮಂತ್ರಿಗಳ ಹತ್ರ ಮಾತಾಡ್ತೇವೆ. MLC ಚುನಾವಣೆ ಎದುರಾಳಿ ಅಂತ ಹೇಳೋದಾದ್ರೆ ಇವತ್ತಿಗೆ ಅಲ್ಲಿ ಪಕ್ಷದಲ್ಲಿ ಟಿಕೆಟ್ ಇನ್ನೂ ಘೋಷಣೆ ಆಗಲಿಲ್ಲ. ಆದರೆ ಇವತ್ತು ಅಭ್ಯರ್ಥಿ ಆಲ್ರೆಡಿ MLC ಇರುವಂಥವ್ರು ನಾರಾಯಣಸ್ವಾಮಿ ಅಣ್ಣ ಅವರು. ಸೊ ಹಾಗಾಗಿ ಬಹುಶಃ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಅವರೇ ನಮ್ಮ ಎದುರಾಳಿ ಆಗ್ತಾರೆ. JDS BJP ಪಾರ್ಲಿಮೆಂಟಿಗೆ ಮಾತ್ರ ಜೊತೆಯಲ್ಲಿರ್ತಾರಾ ಅಥವಾ ಈ ಚುನಾವಣೆಗಳಿಗೂ ಜೊತೆಯಲ್ಲಿರ್ತಾರ ಅನ್ನೋಂಥ ಕ್ಲಾರಿಟಿಯನ್ನು ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಿ ಕಷ್ಟ ಆಗ್ಬೋದು. ಸದ್ಯಕ್ಕೆ ನಾರಾಯಣಸ್ವಾಮಿ ಅಣ್ಣವರೇ ಎದುರಾಳಿಯಾಗಿರ್ತಾರೆ. ಈಗ ನಮ್ಮ ಪಾಪ ಕೆಲವನ್ನ ದೂಷಣೆ ಮಾಡಿ ಬೆಟ್ ಮಾಡಿ ತೋರಿಸ್ತಾರೆ, ಪಕ್ಷ ಬಿಟ್ಬೋದು ಅಂತೇಳಿ. ಅದಕ್ಕೋಸ್ಕರ ಈಗ BJP ಅವರು ಜನತಾದಳದವ್ರ ಜೊತೆ ತೋರಿಸ್ಕೊಂಡಿದ್ದಾರೆ. ಹೇಗೆ ಮಹಾರಾಷ್ಟ್ರದಲ್ಲಿ NCP ಶಾಸಕರನ್ನು ಕರ್ಕೊಂಡಿದ್ದಾರೆ. ಅಂದರೆ ಅವರು ಅಧಿಕಾರ ಬೇಕಂದಾಗ ಯಾರ ಜೊತೆ ಎಲ್ಲಾದರೂ ಹೋಗ್ಬೋದು. ನಮ್ಮ ಪಕ್ಷದಲ್ಲಿ ಏನಾದರೂ ಒಂದು ಸಣ್ಣ ಬದಲಾವಣೆ ಆದರೆ ಬೊಬ್ಬೆ ಹೊಡಿತಾರೆ. ಅಧಿಕಾರದ ಆಸೆ ಕಾಂಗ್ರೆಸ್ನವ್ರಿಗೆ, ಎಲ್ಲ ರಾಜಕೀಯ ಪಕ್ಷಗಳಿಗೂ ಅಧಿಕಾರದ ಆಸೆ ಅಂತ ಇರುತ್ತೆ. ಅದರ ಚೌಕಟ್ಟಿನಲ್ಲಿ ಪಕ್ಷಗಳು ಕೆಲಸವನ್ನು ಮಾಡ್ತಾರೆ. ಹೌದು, ಅನೌನ್ಸ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಈ MLC ಚುನಾವಣೆಗಳನ್ನ ಭಾಳ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಚುನಾವಣೆ 1 ತಿಂಗಳು 2 ತಿಂಗಳು ಇದೆ ಅಂದಾಗ ಅಭ್ಯರ್ಥಿನ ಘೋಷಣೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅಭ್ಯರ್ಥಿ 33 ತಾಲೂಕಿಗೂ ಪ್ರವಾಸ ಮಾಡಿ ತಮ್ಮ ಇದನ್ನು ಹೇಳ್ಕೊಳ್ಳಿಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಆದರೆ DK ಶಿವಕುಮಾರ್ ಸರ್ ಅವರು ಅಧ್ಯಕ್ಷರಾದ ನಂತರ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ತಳಮಟ್ಟದಿಂದ ಕಾರ್ಯಕರ್ತರು ಮತ್ತು ಪಕ್ಷ ಮಾಡಿರುವಂಥ ಅಚೀವ್ಮೆಂಟ್ಸ್ನ ಮನೆ ಮನೆಗೆ ತಲುಪಿಸುವಂಥ ಕೆಲಸ, ಪಕ್ಷದಲ್ಲಿ ಅಧ್ಯಕ್ಷರುಗಳು ಚುರುಕಾಗಿ ಕೆಲಸ ಮಾಡುವಂಥದ್ದು, ಮಹಿಳಾ ಮೋರ್ಚಾ ಇರ್ಬೋದು, ಯುವ ಮೋರ್ಚಾ ಇರ್ಬೋದು, ಈ ರೀತಿ ಪಕ್ಷದಲ್ಲಿ ಎಲ್ಲರೂ ಬೇಸ್ ಲೆವೆಲಿಂದ ಕೆಲಸ ಮಾಡುವಂಥದ್ದನ್ನು ಮತ್ತು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಜನರಿಗೆ ತಲುಪುವಂಥದ್ದು, ಹೀಗೆ ಕೆಲಸವನ್ನು ಅವರು ನಿರ್ವಹಿಸುವಂಥ ಪ್ಲ್ಯಾನನ್ನು ಮಾಡಿರೋದು ಅದರ ಫಲಿತಾಂಶವನ್ನು ನಾವು ನೋಡಿದ್ದೇವೆ. ಇಬ್ಬರು ನಾಯಕರು ಸಿದ್ದರಾಮಯ್ಯ ಅವರು ಮತ್ತು DK ಅವರ ಸಾರಥ್ಯದಲ್ಲಿ ಗೆದ್ದಿರುವಂಥದ್ದನ್ನು ನಾವು ನೋಡಿದ್ದೇವೆ. 3 ತಾಸು ಸ್ಥಾನ ಗೆದ್ದಿದೆ. ಹಾಗಾಗಿ MLC ಚುನಾವಣೆಗಳನ್ನು ಸಹಿತ ಈ ಬಾರಿ ಪಕ್ಷ ಸೀರಿಯಸ್ ಆಗಿ ತಗೊಂಡು ಒಂದು 6 ತಿಂಗಳ ಮುಂಚೆನೇ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಕಾಂಗ್ರೆಸ್ ಮೇಲ್ಗೈ ಸಾಧಿಸಿದೆ. 20 ಸೀಟ್. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಪಕ್ಷದ ಇತರೆ ಹುದ್ದೆಗಳನ್ನು ಅಲಂಕರಿಸಿದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಮಾಧ್ಯಮ ಸ್ನೇಹಿತರಿಗೂ ನಮಸ್ಕಾರಗಳನ್ನು ತಿಳಿಸ್ತೇನೆ. ಈ ದಿವಸ ನಾವು ತುರುವೇಕೆರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದಂಥ DT ಶ್ರೀನಿವಾಸ್ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇನೆ. ನಿನ್ನೆ ಇಲ್ಲಿನ ಪಕ್ಷದ ಅಭ್ಯರ್ಥಿಯಾಗಿದ್ದು ಇಂದಿನ MLC ಆಗಿದ್ದಂಥ ಕಾಂತರಾಜು ಸರ್ ಅವ್ರಿಗೂ ಸಹಿತ ನಾನು ಫೋನ್ ಮುಖಾಂತರ ಮಾತಾಡಿದ್ದೆ. ಅವರು ಕಾರ್ಯನಿಮಿತ್ತ ಸಾಧ್ಯವಾದರೆ ಬಂದು ಜಾಯ್ನ್ ಆಗ್ತೀನಿ ಸಂಜೆ ಒಳಗಡೆ ಅಂತ ನಮಗೆ ತಿಳಿಸಿದ್ದಾರೆ.
ಅವರ ಅನುಪಸ್ಥಿತಿಯಲ್ಲಿ ಪಕ್ಷದ ಅಧ್ಯಕ್ಷರು ಮತ್ತು ಇತರ ಮುಖಂಡಗಳ ಜೊತೆಯಲ್ಲಿ ನಾವು ಇವತ್ತು ಚುನಾವಣಾ ಪ್ರಚಾರವನ್ನು ಪ್ರತಿ ಶಾಲೆಗೂ ಮಾಡುವಂಥದ್ದನ್ನು ಮಾಡ್ತಾಯಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾರೆ. ಶ್ರೀನಿವಾಸ್ ಅವರು ಕಳೆದ ಸಾರಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಪದವೀಧರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು, 2ನೇ ಸ್ಥಾನವನ್ನು ಪಡ್ಕೊಂಡಿದ್ದರು. ಆದರೆ ಇವತ್ತು ಅಧಿಕೃತ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ಟಿಕೆಟ್ ಘೋಷಣೆ ಮಾಡಿರೋದ್ರಿಂದ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ.